ನಮಸ್ತೆ ವೀಕ್ಷಕರೇ, ಸ್ಪಂದನ ಅಡಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ. ಸೊ ಡಿಫ್ರೆಂಟ್ ಗೆಸ್ಟ್ ಆ್ಯಂಡ್ ಡಿಫ್ರೆಂಟ್ ಕೆಲವೊಂದು ಸತಿ ನಮಗೆ ಜಾಸ್ತಿಯಾಗಿ ಪ್ರತಿ ಸಂಡೇ ಕೂಡ ಪಾಪ ತುಂಬ ಜನ ವೆಯ್ಟ್ ಮಾಡ್ತಾರೆ ಒಂದು ಕಾರ್ಯಕ್ರಮಕ್ಕೆ. ಆ್ಯಂಡ್ ಡಿಫ್ರೆಂಟ್ ಗೆಸ್ಟ್ ಜೊತೆ ನಾವು ಯಾವಾಗಲೂ ಒಂದೊಂದು ಡಿಫ್ರೆಂಟ್ ಡಿಶ್ ಜೊತೆ ನಾವು ಬರ್ತಾ ಇರ್ತೀವಿ. ಸೊ ಇವತ್ತಿನ ಒಂದು ಎಪಿಸೋಡ್ನ ಗೆಸ್ಟ್ ಯಾರಂದರೆ ವೈಶಾಲಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಸೊ ಮೇ ಬಿ ನೀವು ನಿಮ್ಮ ಊರು ಎಲ್ಲಿ ಮೇಡಮ್, ಅದೊಂದು ಫಸ್ಟಿಗೆ ಹೇಳಿ. ನನ್ನ ಅಮ್ಮನ ಊರು ಬಡ ಎರ್ಮಾಳ್, ಮತ್ತೆ ಅಪ್ಪನ ಊರು ಮುಲ್ಕಿ. ಹೌದಾ? ಇದಕ್ಕಿಂತ ಮುಂಚೆ ಎಲ್ಲಿದ್ರಿ? ಮುಂಬೈಯಲ್ಲಿದ್ದೆ. ಈ ವರ್ಷ ಅಷ್ಟೇ ಶಿಫ್ಟ್ ಆದದ್ದು. ಓಕೆ. ಮಗಳ ಎಜುಕೇಶನ್ಗೋಸ್ಕರ. ಗ್ರೇಟ್. ನೀವು ಇಷ್ಟು ಕನ್ನಡ ಮಾತಾಡೋದು ಸೂಪರ್. ಕನ್ನಡ ಒಂದು ಸಬ್ಜೆಕ್ಟ್ ಇತ್ತು. ಓಕೆ. ಎಜುಕೇಶನ್ ಊರಲ್ಲೇ ಆದದ್ದು. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುಲ್ಕಿ, ಮತ್ತೆ ವಿಜಯ ಕಾಲೇಜ್. ಓಕೆ. ಸೊ ಹಾಗಾಗಿ ಬಾಂಬೆಗೆ ಮದುವೆ ಆದ ನಂತರ ಎಷ್ಟು ವರ್ಷ ಇದ್ರಿ ಮೇಡಮ್ ಅಲ್ಲಿ? 22 ಇಯರ್ಸ್. 22 ಇಯರ್ಸ್ ಅಲ್ಲಿ ಇದ್ರಿ. ಓಕೆ ಗ್ರೇಟ್ ಅಂಡ್ ಸೂಪರ್. ಅಂಡ್ ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಕಲಿಸಬೇಕು ಅಂತ ಬಂದಿದ್ದೀರಾ? ದಹಿ ಬಟಾಟಾ ಪೂರಿ. ಹೌದಾ? ಓಕೆ. ಇದು ನಮ್ಮ ರೋಡ್ ಸೈಡ್ ಆಗ್ಲಿ ಎಲ್ಲಿ ಸಿಗುತ್ತೆ, ರೆಸ್ಟೋರೆಂಟ್ ಅಲ್ಲಿ ಕೂಡ ಸಿಗುತ್ತೆ. ಬಟ್ ಇದು ಫುಡ್, ಫಾಸ್ಟ್ ಫುಡ್. ಎಸ್ ಅಂಡ್ ಮನೇಲಿ ಮಾಡೋದಂದ್ರೆ ಒಂದು ಸ್ವಲ್ಪ ಸ್ಪೆಷಲ್ ಅಲ್ವಾ? ಸೊ ಮನೇಲಿ ಅಂದ್ರೆ ಹೈಜಿನಿಕ್ ಇರುತ್ತೆ ಮತ್ತೆ ಹೆಲ್ದಿ. ಹೌದು. ಓಕೆ. ಇದು ಮನೇಲಿ ಜಾಸ್ತಿ ಮಾಡ್ತೀರಾ? ತುಂಬಾನೇ. ಹೌದಾ? ವೀಕಲ್ಲಿ ಒಂದ್ ಸರ್ತಿ ಆದ್ರೂ ಮಾಡ್ತೇನೆ. ಮಕ್ಕಳಿಗೆ ತುಂಬಾ ಇಷ್ಟ. ಅಂದ್ರೆ ನಮ್ಮಂತವರಿಗೆ ಇಷ್ಟ ಆಗಲ್ವಾ? ಇಲ್ಲ, ದೊಡ್ಡವರಿಗೂ ಇಷ್ಟ. ಮಕ್ಕಳಿಂದ ದೊಡ್ಡವರಿಗೆ ಎಲ್ಲರಿಗೂ ಫೇವರೇಟ್. ಕರೆಕ್ಟ್. ಓಕೆ. ಏನೆಲ್ಲ ಬೇಕಾಗುತ್ತೆ ಮೇಡಮ್ ಇದಕ್ಕೆ? ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮ್ಯಾಶ್ಡ್ ಪೊಟ್ಯಾಟೋಸ್, ಟೊಮ್ಯಾಟೊ, ಆನಿಯನ್, ಮತ್ತೆ ಪೂರಿ, ಸೇವ್, ಮತ್ತೆ ಚಟ್ನಿ ಅಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಯೂಸ್ ಮಾಡ್ಬೇಕಂತ ಹೇಳ್ತೇನೆ. ಮತ್ತೆ ಸ್ಟಫಿಂಗ್ ಎಲ್ಲ ಇಷ್ಟು ಐಟಮ್ಸ್ ಬೇಕು. ಮತ್ತೆ ಚಟ್ನಿ ಮಾಡುವಾಗ ಖರ್ಜೂರ ಮತ್ತೆ ರೆಡ್ ಚಿಲ್ಲಿ ಅದು ಸ್ವಲ್ಪ ಹೊತ್ತು ನೆನೆಸಿಟ್ಟು ಮತ್ತೆ ಬಾಯ್ಲ್ ಮಾಡ್ಬೇಕು. ಮತ್ತೆ ಅದನ್ನ ಆರಿಸಿ ಮತ್ತೆ ಪೇಸ್ಟ್ ಮಾಡುವಾಗ ಅದಕ್ಕೆ ಪುದೀನ, ಬೆಲ್ಲ, ಉಪ್ಪು, ಕಾಯಿ ಮೆಣಸು, ಜಿಂಜರ್, ಲೆಮನ್ ಜ್ಯೂಸ್ ಅದು ಹಾಕಿ, ಬೆಲ್ಲ ಅದು ಹಾಕಿ ಗ್ರೈಂಡ್ ಮಾಡೋದು ಪೇಸ್ಟ್. ಅದು ಇದು ಚಟ್ನಿ. ಓಕೆ. ಈ ಪೇಸ್ಟ್ ಆಗುತ್ತೆ ಅದು. ಮತ್ತೆ ನಾವು ಅದರ ಬಗ್ಗೆ ಜಾಸ್ತಿ ಇನ್ ಡೀಟೇಲ್ ಆಗಿ ಮಾತಾಡೋಣ. ಓಕೆ. ಸೊ ಇದಿಷ್ಟು ನಮ್ಗೆ ಬೇಕಾಗುತ್ತೆ. ಎಷ್ಟು ಟೈಮ್ ಬೇಕಾಗ್ತದೆ ಮೇಡಮ್? 20 ಮಿನಿಟ್ಸ್. ಆಕ್ಚುಲಿ ಇದು ರೆಡಿ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್, ಮತ್ತೆ ಹಾಕ್ಲಿಕ್ಕೆ ಅಷ್ಟು ಟೈಮ್ ರೆಡಿ ಆಗುತ್ತೆ. ಓಕೆ. ಸೊ ನೀವು ಜಾಸ್ತಿ ಕಿಚನ್ ಅಲ್ಲಿ ಇರ್ತೀರಾ ಅಲ್ಲ? ಜಾಸ್ತಿ ಕಿಚನ್ ಅಲ್ಲಿ ಇಲ್ಲ. ನಾನಂದ್ರೆ ಯಾವಾಗ ನಾವು ಊಟ ಮಾಡ್ತೇವೆ ಅದರ 1 ಅವರ್ ಮೊದಲೇ ರೆಡಿ ಮಾಡೋದು. ಅಲ್ಲ, ಕೆಲವರಿಗೆ ಕಿಚನ್ ಅಲ್ಲಿ ಇರುವುದಂದ್ರೆ ತುಂಬಾ ಇಷ್ಟ. ಇಲ್ಲ, ಹಾಗೇನಿಲ್ಲ. ನನ್ಗೆ ಆಕ್ಚುಲಿ ಮದ್ವೆ ಆಗುವ ತನಕ ಕುಕ್ಕಿಂಗ್ ಬರ್ತಾ ಇರ್ಲಿಲ್ಲ. ಸೊ ಮದ್ವೆ ಆದ್ಮೇಲೆ ಏನು ಮತ್ತೆ ಒಂದೇ ನೋಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಎಲ್ಲ. ಟೊಮೆಟೊ ಸಾರು ಮಾಡ್ತಿದ್ದೆ? ಟೊಮೆಟೊ ಸಾರು ಅಲ್ಲ, ನಾನು ಚಪಾತಿ ಮಾಡಿದ್ದು. ಅದು ಚಪಾತಿ ಎಕ್ದಮ್ ರಬ್ಬರ್ ಆಗ್ತಿತ್ತು, ಶೇಪ್ಲೆಸ್ ಅಲ್ವಾ? ಮತ್ತೆ ತುಂಬಾ ಹಾರ್ಡ್. ಓಕೆ. ಸೊ ತುಂಬಾ ವರ್ಷ ಈಗ ಚಪಾತಿ ಅಂದ್ರೆ ಬೆಸ್ಟ್ ಚಪಾತಿ ಮಾಡ್ತೀನಿ. ಓಕೆ ಅಲ್ವಾ? ಸೊ ಈಗ ಹಸ್ಬೆಂಡ್ ಅವ್ರು ಹೆಲ್ಪ್ ಮಾಡ್ತಾರೆ ಕಿಚನ್ ಅಲ್ಲಿ? ಅವರು ಏನಿಲ್ಲ, ದೋಸೆ ಹುಯ್ದು ಕೊಡ್ತಾರೆ. ಅವರಿಗೆ ಅದು ಇಷ್ಟ. ಅದು ಇಷ್ಟ. ಓಕೆ. ಸೊ ಏನಾದ್ರು ಡಿಫ್ರೆಂಟ್ ಐಟಮ್ಸ್ ಎಲ್ಲ ಮಾಡಿ ಕೊಡ್ತಾರೆ? ಇಲ್ಲ, ಏನಿಲ್ಲ, ಅವರಿಗೆ ಏನ್ ಬರುದಿಲ್ಲ. ಏನು ಬರಲ್ಲ? ಇಲ್ಲ. ಸ್ವಲ್ಪ ಕಲಿಸಿ ಕೊಟ್ಟಿದ್ದೇನೆ, ಅಂದ್ರೆ ಒಬ್ಬರೇ ಇದ್ದಾಗ ಮಾಡೋಕೆ ಅಂತ. ಆದ್ರೆ ಸ್ವಲ್ಪ ಡಿಸಾಸ್ಟರ್ ಅದು. ಓಕೆ. ಸೂಪರ್. ಗ್ರೇಟ್. ಅಂಡ್ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು ಮೇಡಮ್ ಈಗ? ಮೊದಲಿಗೆ ಫಸ್ಟ್ ಪೂರಿ ತಗೊಳ್ಬೇಕು. ಓಕೆ. ಮಕ್ಕಳು ಏನ್ ಮಾಡ್ತಿದ್ದಾರೆ ಮೇಡಮ್? ಮಕ್ಕಳು, ದೊಡ್ಡ ಮಗಳು ಅವಳು ಫಸ್ಟ್ PUC ಅಲ್ಲಿ ಇದ್ದಾಳೆ, ಸೈನ್ಸ್ ತಗೊಂಡಿದ್ದಾಳೆ. ಮತ್ತೆ ಮಗ 6th ಸ್ಟ್ಯಾಂಡರ್ಡ್ GM ವಿದ್ಯಾನಿಕೇತನಲ್ಲಿ ಓದ್ತಾ ಇದ್ದಾನೆ. ಮತ್ತೆ ಸ್ಟಫಿಂಗ್ ಗೆ ಫಸ್ಟ್ ಪೂರಿ ಇದು ಕ್ರ್ಯಾಕ್ ಮಾಡಿ ಸ್ವಲ್ಪ ಇದು ಮಾಡಬೇಕು. ಸೊ ಇದು ಪೊಟ್ಯಾಟೊ ಅನ್ನ ನಾವು ಮ್ಯಾಶ್ಡ್ ಪೊಟ್ಯಾಟೊ ಅಂದ್ರೆ ಬೇಯಿಸಬೇಕು, ಅದಕ್ಕೆ ಉಪ್ಪು ಹಾಕಿ ಬೇಯಿಸಬೇಕು. ಉಪ್ಪು ಹಾಕ್ಲಿಲ್ಲ ಅಂದ್ರೆ ಟೇಸ್ಟ್ಲೆಸ್ ಆಗುತ್ತೆ. ಹೌದು, ಉಪ್ಪು ಬೇಕು. ಮತ್ತೆ ಅದನ್ನು ಫಸ್ಟ್ ಸ್ಟಫಿಂಗ್ ಮ್ಯಾಶ್ಡ್ ಪೊಟ್ಯಾಟೊ. ಜಾಸ್ತಿ ಆದ್ರೂ ಕೂಡ ಸ್ವಲ್ಪ ಕಷ್ಟ, ಒಳ್ಳೇದಾಗೋದಿಲ್ಲ. ಪರ್ಫೆಕ್ಟ್ ಆಗ್ಬೇಕು, ಅದು ಎಕ್ಸ್ಪೀರಿಯನ್ಸ್ ಅಲ್ಲೇ ಆಗೋದು. ಸೊ ಮಕ್ಕಳು ಏನ್ ಮಾಡ್ತಿದ್ರು ಮೇಡಮ್? 11th ಅಲ್ಲಿ ಇದ್ದಾಳೆ ಒಬ್ಳು, ಮತ್ತೆ ಮಗ 6th ಸ್ಟ್ಯಾಂಡರ್ಡ್. ಓಕೆ. ಸೊ ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು. ಅಂಡ್ ಸಂಜೆ ಬರುವಾಗ, ಇಲ್ಲದಿದ್ರೆ ಬೆಳಿಗ್ಗೆ ಹೋಗುವಾಗ ಏನಾದ್ರು ಆರ್ಡರ್ ಮಾಡಿ ಹೋಗ್ತಾರ? ಅಂದ್ರೆ ಸಂಜೆಗೆ ನಮ್ಗೆ ಈ ತರ ಬೇಕು? ಇಲ್ಲ, ಹಾಗೇನಿಲ್ಲ. ನೀವು ಮಾಡಿ ತಿನ್ಬೇಕು. ಹೌದು. ಅದು ಮೊದಲಿಂದಲೂ ಏನ್ ಮಾಡಿದೆ ಅದು ತಿಂತಾರೇನೆ. ಏನು ಅದೇ ಫಸ್ಸಿ ಅಲ್ಲ. ನನ್ನ ಮಗ ಇದ್ದ ಮೊದಲು, ಆದ್ರೆ ಈಗ ಅವ ಎಲ್ಲ ತಿಂತಾನೆ. ನಾನು ಮಾಡಿದ ಎಲ್ಲಾ ವಸ್ತು ಇಷ್ಟ. ಓಕೆ.
ಈಗ ಟೊಮೆಟೊ ಅಲ್ವಾ? ಹಾ, ಟೊಮೆಟೊ ನೆಕ್ಸ್ಟ್ ಟೊಮೆಟೊ ಹಾಕ್ಬೇಕು. ಮತ್ತೆ ಟೊಮೆಟೊ ಆನಿಯನ್ ಕೂಡ ನೀವು ಇಲ್ಲ ಜಸ್ಟ್ ಲಾಸ್ಟ್ ಮೊಮೆಂಟ್ ಕಟ್ ಮಾಡೋದು ಮತ್ತೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಸಾಲ್ಟ್ ಹಾಕ್ಬೇಕಿತ್ತು, ಹಾ, ಇಲ್ಲದ್ರೂ ಟೇಸ್ಟ್ ಬರಲ್ಲ. ಎಸ್ ಎಸ್ ಎಸ್. ನೆಕ್ಸ್ಟ್ ಆನಿಯನ್ ನಾವು ಸ್ಪೂನ್ ಅಲ್ಲಿ ಹಾಕೋದಿಲ್ಲ, ಯಾಕೆಂದ್ರೆ ಇದು ಹಾಕ್ಲಿಕ್ಕೆ ನಮ್ಗೆ ಸ್ಟಫ್ ಮಾಡ್ಲಿಕ್ಕೆ ಒಳಗೆ ಸ್ವಲ್ಪ ಸ್ಪೇಸ್ ಬೇಕಲ್ವಾ, ಮತ್ತೆ ದಹಿ ಹಾಕುವಾಗ ಅದಕ್ಕೆ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ದಹಿ ಹಾಕೋಕೆ ಈಸಿ ಆಗುತ್ತೆ. ಓಕೆ ಮೇಡಮ್, ಈಗ ಟೊಮೆಟೊ ಹಾಕಿ ಆಯ್ತು, ಆನಿಯನ್ ಮತ್ತೆ ನೆಕ್ಸ್ಟ್ ಚಟ್ನಿ. ಓಕೆ ಚಟ್ನಿ. ಓಕೆ ಇದು ಮೇಡಮ್, ಈಗ ಚಟ್ನಿ ಹಾಕ್ಬೇಕಾದ್ರೆ ಈಗೇನೆಲ್ಲ ಮಿಕ್ಸ್ ಮಾಡಿ? ಚಟ್ನಿ ಫಸ್ಟ್ ನೀವು ಖರ್ಜೂರ ಮತ್ತೆ ರೆಡ್ ಚಿಲ್ಲಿ, 2 ರೆಡ್ ಚಿಲ್ಲೀಸ್, ಒಂದು 15 ಖರ್ಜೂರ ತಗೊಂಡ್ರೆ 2 ರೆಡ್ ಚಿಲ್ಲೀಸ್, ಅದನ್ನು ನೀರಲ್ಲಿ ನೆನೆಸಿಡ್ಬೇಕು ಸ್ವಲ್ಪ ಹೊತ್ತು. ಸ್ವಲ್ಪ ಹೊತ್ತು ಮತ್ತೆ ಅದನ್ನ ಬಾಯ್ಲ್ ಮಾಡೋದು. ಮತ್ತೆ ನೀವು ಬಾಯ್ಲ್ ಮಾಡುವಾಗ ಅದಕ್ಕೆ ನೀರು ಹಾಕಿ ಬೆಲ್ಲ ಕೂಡ ಸ್ವಲ್ಪ ಹಾಕ್ಬಹುದು. ಎಷ್ಟು ಅಂದ್ರೆ ಮತ್ತೆ ಕೂಡ ಹಾಕ್ಬಹುದು ಚಟ್ನಿಗೆ, ಆದ್ರೆ ಮೊದಲಿಂದ ಹಾಕ್ಬಹುದು ಬೆಲ್ಲ. ಮೊದಲಿಗೆ ಖರ್ಜೂರ, ಅದಾದ್ಮೇಲೆ ರೆಡ್ ಚಿಲ್ಲಿ ಅಲ್ಲ? ಹಾ, ರೆಡ್ ಚಿಲ್ಲಿ ಮತ್ತೆ ಬೆಲ್ಲ, ಅದು ಮೂರನ್ನು ನೀರಲ್ಲಿ ಬೇಯಿಸುದು. ಖಾಲಿ ಒಂದು 5 ಮಿನಿಟ್ಸ್ ಕೂಡ ಬೇಡ, ಒಂದು 2-3 ಮಿನಿಟ್ಸ್ ಅದು ಬೇಯಿಸಿ ನಂತರ ಅದನ್ನು ತಣ್ಣಗೆ ಮಾಡಿ, ಮತ್ತೆ ಅದಕ್ಕೆ ಪುದೀನಾ ಲೀವ್ಸ್ 2 ಕಪ್ಸ್. ಈಗ ನೀವು 15 ಖರ್ಜೂರ ತಗೊಂಡ್ರೆ ಪುದೀನಾ ಲೀವ್ಸ್ 2 ಕಪ್, ಮತ್ತೆ ಹಾಫ್ ನಿಂಬು. ನಿಮ್ಗೆ ಪಾನಿಪುರಿಗೆ ಆದ್ರೆ 1 ಫುಲ್ ನಿಂಬು ಜ್ಯೂಸ್ ಬೇಕಾಗುತ್ತೆ, ಇದರಲ್ಲಿ ಹಾಫ್ ನಿಂಬು. ಮತ್ತೆ ನಿಮ್ಮ ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲ. ನಾನೊಂದು ಇಷ್ಟು 15ಗೆ ಒಂದು ಇಷ್ಟು ಬೆಲ್ಲ ಬೇಕಾಗುತ್ತೆ. ಇಷ್ಟು ಬೆಲ್ಲ ಬೇಕು, 1 ಪೀಸ್. ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಾದವರಿಗೆ ಸ್ವಲ್ಪ ಖಾರ ಜಾಸ್ತಿ ಆದ್ರೆ ಜಾಗರಿ ಕಡಿಮೆ ಮಾಡ್ಬೇಕು. ಮತ್ತೆ ಸಾಲ್ಟ್ ಅಲ್ಲಿ ನೀವು ಪ್ಲೇನ್ ಸಾಲ್ಟ್ ಕೂಡ ಯೂಸ್ ಮಾಡಬಹುದು, ಬ್ಲಾಕ್ ಸಾಲ್ಟ್, ಅದು ಪಿಂಕ್ ಕಲರ್ ನ ಸಾಲ್ಟ್ ಬರುತ್ತಲ್ಲ, ಅದು ಯೂಸ್ ಮಾಡಬಹುದು. ಮತ್ತೆ ಅಷ್ಟೇ. ಮತ್ತೆ ಜಿಂಜರ್ ಪೀಸ್ ಒಂದು ಚಿಕ್ಕ ಪೀಸ್, ಮತ್ತೆ ಇದು ರೆಡ್, ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಚಿಲ್ಲೀಸ್, ಗ್ರೀನ್ ಚಿಲ್ಲೀಸ್. ಇದು ಸ್ವಲ್ಪ ಜಾಸ್ತಿ ಖಾರದ್ದು ಚಿಲ್ಲೀಸ್, ಹಾಗಾಗಿ ನಾನು ಹಾಕಿದ್ದೇನೆ ಇದಕ್ಕೆ ಚಟ್ನಿಗೆ 2 ಚಿಲ್ಲೀಸ್ ಹಾಕಿದ್ದೇನೆ, ಇಷ್ಟು ದೊಡ್ಡ ಪೀಸ್ ಜಿಂಜರ್ ಹಾಕಿದ್ದೇನೆ, ಮತ್ತೆ 15 ಖರ್ಜೂರ, 2 ಕಪ್ಸ್ ಪುದೀನ. ಇದು ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿ ಒಟ್ಟಿಗೆ ಇದು ಪೇಸ್ಟ್ ಆಗುತ್ತೆ. ಮತ್ತೆ ಇದು ಪೇಸ್ಟ್ ನೀವು ಪಾನಿಪುರಿಗೆ ಯೂಸ್ ಮಾಡಬಹುದು, ದಹಿ ಪೂರಿ ಅಂಡ್ ಸೇವ್ ಪೂರಿ. ಗಂಜಿ ಊಟಕ್ಕೆ ಯೂಸ್ ಮಾಡಬಹುದು? ಇಲ್ಲ, ಅದು ಒಳ್ಳೇದಾಗೋದಿಲ್ಲ. ಕೆಲವರು ಬಾರಿ ಯೋಚನೆ ಮಾಡ್ತಾರೆ, ಚಟ್ನಿ ಅಂದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇಲ್ಲ ಅದಲ್ಲ. ಇಲ್ಲ ಅಲ್ಲ? ಇಲ್ಲ, ಇದು ಸೊ ಇದು ಚಟ್ನಿ ರೆಡಿ ಇದೆ. ಸೊ ಇದನ್ನ ಈಗ ಏನ್ ಮಾಡ್ಬೇಕು? ಇದನ್ನ ಇದಕ್ಕೆ ಮಕ್ಕಳು ಕಿಚನ್ ಅಲ್ಲಿ ಏನಾದ್ರು ಹೊಸ ಐಟಮ್ಸ್ ಎಲ್ಲ? ಏನಿಲ್ಲ, ನನ್ನ ಮಗಳಿಗೆ ಗೊತ್ತುಂಟು ಮಾಡ್ಲಿಕ್ಕೆ. 1-2 ಸರ್ತಿ ನನ್ಗೆ ಯಾವಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇದೆ ಅವಳೇ ಹೇಳ್ತಾಳೆ, ನಾನು ಮಾಡ್ತೇನೆ. ಅವಳಿಗೆ ಚಪಾತಿ ಮತ್ತೆ ಇದು ಎಗ್ ಬುರ್ಜಿ, ದಾಲ್ ರೈಸ್ ಮಾಡಿದಾಳೆ. ಫಸ್ಟ್ ಟೈಮ್ ಚಪಾತಿ ಅವಳೇ ಡೋ ಮಾಡಿ ಅವಳೇ ಮಾಡಿದಾಳೆ, ಪರ್ಫೆಕ್ಟ್ ಆಗಿ. ಹಾಗಾಗಿ ಎಲ್ಲ ಬರುತ್ತೆ ಅವಳಿಗೆ. ಮತ್ತೆ ಆದ್ರೂ ಕೆಲವೊಮ್ಮೆ ಮಾಡಲ್ಲ ಅಲ್ಲ, ನಾನೇ ಮಾಡ್ಲಿಕ್ಕೆ ಬಿಡುದಿಲ್ಲ. ಅಲ್ಲ, ಹಾಗೆಲ್ಲ ನನ್ನ ಅಮ್ಮ ಕೂಡ ನಮ್ಮನ್ನು ಯಾವಾಗ್ಲೂ ಅಂದ್ರೆ ನಮ್ಗೆ ಓದೋದಕ್ಕೆ ಜಾಸ್ತಿ ಪ್ರೇರಣೆ ಕೊಟ್ಟಿದ್ದು, ಹಾಗಾಗಿ ನಾವು ಕೂಡ ಮತ್ತೆ ಇದ್ದದ್ದೇ, ಅದಕ್ಕೆ ನನ್ನ ಮಗಳನ್ನ ಇನ್ವಾಲ್ವ್ ಮಾಡುದಿಲ್ಲ. ಮತ್ತೆ ನೆಕ್ಸ್ಟ್ ದಹಿ. ಮೇನ್ ಅಲ್ಲ ಇದು? ಇದು 2 ಸ್ಪೂನ್ ಒಂದೊಂದು ಪೂರಿಗೆ ಅಷ್ಟು ಹಾಕ್ಬೇಕು, ಇಲ್ಲದ್ರೆ ಟೇಸ್ಟ್ ಆಗಲ್ಲ. ಮತ್ತೆ ದಹಿ ಕೂಡ ನೀವು ಲಾಸ್ಟ್ ಮೊಮೆಂಟ್ ಶುಗರ್ ಮಿಕ್ಸ್ ಮಾಡ್ಬೇಕು. ಮತ್ತೆ ಯಾವಾಗ ಸರ್ವ್ ಮಾಡ್ತೀರಾ ಆಗ್ಲೇ ದಹಿ ಹಾಕ್ಬೇಕು, ದಹಿ ಹಾಕಿ ಇಡಬಾರ್ದು, ಪೂರಿ ಸಾಫ್ಟ್ ಆಗುತ್ತೆ. ಸಕ್ಸಸ್ ಅಂತ ಆದ್ರೆ ನಾವು ಮತ್ತೆ ನೀವು ಒಂದು ಶಾಪ್ ಹಾಕೋಣ. ಡೆಫಿನೆಟ್ಲಿ. ನನ್ನ ಗಂಡ ಎಷ್ಟು ಟೈಮ್ ಇಂದ ಹೇಳ್ತಾ ಇದ್ದಾರೆ ನನ್ಗೆ, ಡೋಸಾದು ಸ್ಟಾಲ್ ಹಾಕು, ನಿನ್ನದು ತುಂಬಾ ಫೇಮಸ್ ಆಗುತ್ತೆ. ಮತ್ತೆ ಅಲ್ವಾ, ಮಾಡಬಹುದು. ಈ ಸಂಜೆ ಹೊತ್ತಿಗೆ ಇದು ಜಾಸ್ತಿಯಾಗಿ ನಮ್ಗೆ ತಿನ್ಬಹುದು. ಮತ್ತೆ ಯಾವಾಗ ಕೂಡ ಹೀಗೆ ಎಕ್ಸಾಮ್ ಆದ್ರೆ ಹಾಲಿಡೇಸ್ ಅಲ್ಲಿ ಮಕ್ಕಳು ಹೇಳ್ತಾರೆ ಮಾಡಮ್ಮ, ಆದ್ರೆ ನಾನು ನಾರ್ಮಲ್ ಆಗಿ ಮಾಡ್ತೇನೆ, ಹೀಗೆ ವೀಕ್ ಡೇಸ್ ಅಲ್ಲಿ ಕೂಡ ಮಾಡ್ತೇನೆ. ಮತ್ತೆ ಸೇವ್ ಹಾಕೋದು ಮೇಲೆ ಅಲ್ಲಿ. ಕಂಪೇರ್ ಟು ಉಡುಪಿ ಮತ್ತೆ ಮುಂಬೈ ಏನ್ ಡಿಫರೆನ್ಸ್ ಮೇಡಮ್? ಡಿಫ್ರೆನ್ಸ್ ಅಂದ್ರೆ ಎಲ್ಲ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಎಲ್ಲ ಅಲ್ಲಿ ಜಾಸ್ತಿ ಒಳ್ಳೇದ್, ಇಲ್ಲಿ ಒಳ್ಳೇದಂತ ಅಲ್ಲ, ಊರಿನದ್ದು ಕೂಡ ಕೆಲವು ಸ್ಪೆಷಾಲಿಟಿ ಇದೆ. ಆದ್ರೆ ಅಲ್ಲಿ ಅದೆಲ್ಲ ಒಳ್ಳೇದ್ ಸಿಗುತ್ತೆ ತುಂಬಾ ಜಾಸ್ತಿ. ಮತ್ತೆ ಈವನ್ ಇದು ಪೂರಿ ಸೇವ್ ಎಲ್ಲ ಅಲ್ಲಿದ್ದು ಕ್ವಾಲಿಟಿದು ಬೇರೆ ಸ್ವಲ್ಪ, ಇಲ್ಲಿದ್ದು ಟೇಸ್ಟೇ ಬೇರೆ, ಪೂರಿದ್ದು ಕೂಡ ಟೇಸ್ಟ್ ಬೇರೆ. ಮತ್ತೆ ಸ್ವಲ್ಪ ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡ್ಬೇಕು ಮೇಲೆ, ಇದು ಆಪ್ಷನಲ್, ನೀವು ಮಾಡಬಹುದು. ಮತ್ತೆ ಇನ್ನೊಂದು ವಿಷಯ ಹೇಳಿಕೆ ಅಂದ್ರೆ ಇದು ಚಟ್ನಿಯಲ್ಲಿ ನೀವು ಇದು
ಶುಗರ್ ಯೂಸ್ ಮಾಡ್ತಾರೆ. ಹೊರಗೆ ನೀವು ರೆಸ್ಟೋರೆಂಟ್ ಎಲ್ಲ ತಿಂತಿರಲ್ಲ, Okay. ಅದು ಶುಗರ್ ಅಲ್ಲಿ ಮಾಡಿದ್ದು. okay. ಇದು ಬೆಲ್ಲ, ನಾನು ಹೆಲ್ದಿ ಆಪ್ಷನ್. ಎಸ್ ಓಕೆ. ಈಗ ಟೋಟಲಿ ಎಲ್ಲ ರೆಡಿ ಆಗಿರುತ್ತೆ. ಹೌದು, ಈಗ ನೀವು ತಿನ್ಬಹುದು. ಓಕೆ. ಇದೇನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಹುದು, ಹೀಗೆಲ್ಲ ಫ್ಲೇವರ್ಗೋಸ್ಕರ ಸ್ವಲ್ಪ ಹಾಕದೆ ಕೂಡ. ಮತ್ತೆ ತಿನ್ನುವಾಗ ಸ್ವಲ್ಪ ಅಟ್ರಾಕ್ಟಿವ್ ಇದ್ರೆ ಒಂದ್ 2 ಪ್ಲೇಟ್ ಇನ್ನು ಎಕ್ಸ್ಟ್ರಾ ಹೋಗ್ಬೋದು ಅಲ್ವಾ? ಈಗ ರೆಡಿ ನಿಮ್ಗೆ ಸೇವ್ ಪುರಿ. ಓಕೆ ಮೇಡಮ್, ಈಗ ಇದು ಇಷ್ಟು ರೆಡಿ ಆಗಿದೆ ಅಲ್ವಾ? ಸೊ ಮತ್ತೊಮ್ಮೆ ಹೇಳ್ಬೋದಾ ಏನೆಲ್ಲ ಬೇಕು ಅಂತ? ಫಸ್ಟ್ ಪೂರಿ ತಕೊಳ್ಬೇಕು, ಮತ್ತೆ ಅದಕ್ಕೆ ಫಸ್ಟ್ ಸ್ಟಫ್ಡ್ ಇದು ಮ್ಯಾಶ್ಡ್ ಪೊಟ್ಯಾಟೊ ಸ್ಟಫ್ ಮಾಡಬೇಕು. ಮತ್ತೆ ಆನಿಯನ್ ಟೊಮ್ಯಾಟೊ ನೀವು ಒಟ್ಟಿಗೆ ಮಿಕ್ಸ್ ಮಾಡಿ ಸಾಲ್ಸಾ ಮಾಡಿ ಉಪ್ಪು ಹಾಕಿ ಅದು ಕೂಡ ಹಾಕಬಹುದು. ನೆಕ್ಸ್ಟ್ ಮತ್ತೆ ಚಟ್ನಿ ಹಾಕಿ, ಮತ್ತೆ ದಹಿ 2 ಸ್ಪೂನ್ ಒಂದೊಂದು ಪೂರಿಗೆ, ಮತ್ತೆ ಸೇವ್, ಮತ್ತೆ ಚಾಟ್ ಮಸಾಲ. ಬೇಕಾದ್ರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾರೆ, ಮಾಡಬಹುದು, ಅದು ಆಪ್ಷನಲ್. ಇದು ಜಾಸ್ತಿಯಾಗಿ ಯಾರಿಗೆ ಇಷ್ಟ ಆಗುತ್ತೆ ಮನೆಯಲ್ಲಿ? ಮೇನ್ಲಿ ಮೂವರಿಗೂ ಇಷ್ಟ, ನನ್ನ ಮಕ್ಕಳಿಗೆ ಮತ್ತೆ ಹಸ್ಬೆಂಡ್ಗೆ, ಮೂವರಿಗೂ ತುಂಬಾ ಇಷ್ಟ. ನನ್ಗೂ ಇಷ್ಟ. ಓಕೆ, ಗ್ರೇಟ್. ಅಂಡ್ ಕೆಲವರಿಗೆ ಅವ್ರು ಮಾಡಿರುವಂತ ಅಡಿಗೆ ತುಂಬಾ ಇಷ್ಟ ಆಗಲ್ಲ, ನನ್ಗೆ ಜಾಸ್ತಿ ನಾನ್ ಮಾಡಿದ ಅಡಿಗೆ ಜಾಸ್ತಿ ಇಷ್ಟ ಅಲ್ವಾ? ಓಕೆ, ಸೊ ಗ್ರೇಟ್. ಅಂಡ್ ನೆಂಟರು ಬಂದ ಅವರಿಗೆ ಕೆಲವರಿಗೆ ಇದೇ ಇಷ್ಟ ಆಗುತ್ತೆ, ಇದೇ ಕೊಡ್ತೀರಾ? ನೆಂಟರಿಗೆ ಹಾಗೆ ಅಂದ್ರೆ ನನ್ನ ತಂಗಿ ಗಂಡ ಅವರೆಲ್ಲ ಬಂದ್ರೆ ನಾನ್ ಮಾಡ್ತೀನಿ. ಓಕೆ, ಸೊ ಹಾಗಾದ್ರೆ ನಾನು ಟೇಸ್ಟ್ ಮಾಡ್ಬೋದಾ? ಹೌದು, ಡೆಫಿನೆಟ್ಲಿ. ದಹಿ ಬಟಾಟಾ ಪುರಿ. ಎಸ್, ಓಕೆ, ಗ್ರೇಟ್. ಅಂಡ್ ಇದನ್ನ ನೋಡ್ತಾ ಇರುವಾಗ ಎಲ್ಲ ತಿನ್ಬೇಕಂತ ಆಗತ್ತೆ, ತಿನ್ನುವ. ಎಷ್ಟು ಉಳಿತದಂತ ಗೊತ್ತಿಲ್ಲ. ಓಕೆ, ಸೊ ವೀಕ್ಷಕರು ಅಂದ್ರೆ ಆಗದಿಂದ ಬಾರಿ ವೇಟ್ ಮಾಡ್ತಿದ್ರೆ ಏನ್ ಟೇಸ್ಟ್ ಯಾವ ತರ ಇರ್ಬೋದು ಅಂತ. ಓಕೆ, ಸೊ ನೀವ್ ಹೇಳಿದಾಗ ಇದನ್ನ ಸ್ಪೂನ್ ಅಲ್ಲಿ ಕೂಡ ತಿನ್ಬಹುದು, ಇಲ್ಲದಿದ್ರೆ ಕೈಯಲ್ಲಿ ಜಾಸ್ತಿ ಕಂಫರ್ಟೇಬಲ್ ಅಲ್ವಾ ನೀವು? ಓಕೆ, ಕೆಲವರು ಸ್ಟೈಲಿಗೋಸ್ಕರ ಸ್ಪೂನ್ ಯೂಸ್ ಮಾಡಬಾರ್ದು, ಆಕ್ಚುಲಿ ಲೋಕಲ್ ಆಗಿ ತಿನ್ಬೇಕು ಅಲ್ವಾ? ಓಕೆ, ಸೊ ಗ್ರೇಟ್. ಅಂಡ್ ಟೇಸ್ಟ್ ಮಾಡಿ ಹೇಳ್ತೇನೆ. ಮತ್ತೊಮ್ಮೆ ಇದ್ರ ಹೆಸರನ್ನ ಹೇಳ್ಬೋದಾ? ದಹಿ ಬಟಾಟಾ ಪುರಿ. ಓಕೆ, ಸೂಪರ್. ಓಕೆ, ನಾನು ಟೆಸ್ಟ್ ಮಾಡ್ತೇನೆ. ಓಕೆ, ಸೂಪರ್. ಓಕೆ, ಸೊ ಮೇಡಮ್ ನೀವು ಹೇಳಿದಾಗನೇ ನೀವು ಆಗ ಹೇಳಿದ್ರಿ ಒಂದು ತಿಂದರೆ ಮತ್ತೊಂದು ಪ್ಲೇಟ್ ರೆಡಿ ಮಾಡಬೇಕು ಅಂತ. ಇದು 100% ಹೀಗೇನಿದೆ. ಅಂಡ್ ಹೊರಗಡೆ ನಾವು ಟೇಸ್ಟ್ ಮಾಡಿದ್ದೇವೆ ಇದನ್ನೆಲ್ಲ, ಬಟ್ ಇದು ಸ್ವಲ್ಪ ಜಾಸ್ತಿ ಟೇಸ್ಟ್ ಇದೆ ಅಲ್ವಾ? ಅಂಡ್ ಮತ್ತೆ ನಿಮ್ದು ಈ ಚಟ್ನಿ ಇದೆಯಲ್ವಾ, ಇದು ಜಾಸ್ತಿ ಟೇಸ್ಟ್ ಕೊಡುವಂತ ಅಲ್ವಾ? ಅಂದ್ರೆ ಅದರಲ್ಲಿ ಸಾರ್ ಟೇಸ್ಟ್, ಸ್ವೀಟ್, ಸ್ಪೈಸಿ ಎಲ್ಲ ಇದೆ, ಮಿಕ್ಸ್ ಟೇಸ್ಟ್. ಸೂಪರ್. ಅಂಡ್ ಚಟ್ನಿ ಜಾಸ್ತಿ ಎಫೆಕ್ಟ್ ಕೊಡುತ್ತೆ, ಇದಕ್ಕೆ ಮೇನ್ಲಿ ಚಟ್ನಿ ಮೇನ್ ಆಗಿರೋದು. ಅಂಡ್ ಮತ್ತೆ ಮೊಸರು, ಅದಕ್ಕೆ ಸ್ವಲ್ಪ ಶುಗರ್ ಹಾಕಿದ್ರೆ. ಹೌದು, ಶುಗರ್ ಹಾಕ್ಬೇಕು ಮೊಸರಿಗೆ, ಸ್ವಲ್ಪ ಸ್ವೀಟ್. ಜಾಸ್ತಿ ಮೊಸರು ಹಾಕಿದ್ರೆ ಏನ್ ಪ್ರಾಬ್ಲಮ್ ಇದೆ ಇಲ್ಲಿ? ಜಾಸ್ತಿ ಅಂದ್ರೆ ಎಲ್ಲ ಓವರ್ಫ್ಲೋ ಆಗ್ತದೆ. ಅದರಲ್ಲಿ ಕಂಟೆಂಟ್ ಅಂದ್ರೆ 2 ಸ್ಪೂನ್ ಹಿಡಿಯಷ್ಟೇ ಜಾಗ ಇರುತ್ತೆ, ನೀವು ಅದೆಲ್ಲ ಸ್ಟಫ್ ಮಾಡಿದ ನಂತರ. ಕೆಲವರಿಗೆ ಜಾಸ್ತಿ ಬೇಕು ಮೊಸರು ಹಾಕಿದ್ರೆ ಹಾಕಬಹುದು, ಹಾಗೇನಿಲ್ಲ. ಆದ್ರೆ ಓವರ್ಫ್ಲೋ ಆಗುತ್ತೆ, ಮತ್ತೆ ಪೂರಿ ವೆಟ್ ಆಗ್ತದೆ, ಮತ್ತೆ ತಿನ್ಲಿಕ್ಕೆ ಸರಿ ಆಗಲ್ಲ. ಸೂಪರ್. ಅಂಡ್ ಇದನ್ನ ನನ್ನ ಪ್ರಕಾರ ಪ್ರತಿಯೊಂದು ಐಟಮ್ಸ್ ರೆಡಿ ಇದ್ರೆ 10 to 15 minutes ಓವರ್ ಆಲ್ಮೋಸ್ಟ್. ಆದ್ರೆ ಎಲ್ಲ ರೆಡಿ ಮಾಡಿ ನೀವು ಹಾಕ್ಬೇಕಾದ್ರೆ ಒಂದು ½ an hour ಹಿಡ್ಕೊಳ್ಬಹುದು. ಅಂದ್ರೆ ಚಟ್ನಿ ಎಲ್ಲ ಬೇಗ ಆಗುತ್ತೆ, ಆದ್ರೆ ಅದನ್ನು ಇದೆಲ್ಲ ರೆಡಿ ಮಾಡೋಕೆ ಸ್ವಲ್ಪ ಸಮಯ ಅಲ್ವಾ? ಓಕೆ, ಸೂಪರ್ ಮೇಡಮ್, ನಂಗಂತೂ ಇದು ಖುಷಿ ಆಯ್ತು. ಇದೀಗ ಒಂದು ಏನಾದ್ರು ಒಂದು ಪಾರ್ಸೆಲ್ ಮಾಡಿ ಕೊಡಿ ಮೇಡಮ್. ಓಕೆ, ಸೂಪರ್. ಅಂಡ್ ನೆಕ್ಸ್ಟ್ ಏನು ಮೇಡಮ್? ನೆಕ್ಸ್ಟ್ ಏನ್ ಮಾಡ್ತೀರಾ? ಪಾಲಕ್ ಪನ್ನೀರ್. ಓಕೆ, ಸೊ ಅದನ್ನ ಈಗ ರೆಡಿ ಮಾಡ್ಬೇಕಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಲ್ವಾ? ಓಕೆ, ಎಸ್. ಸೊ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮ ಮುಂದುವರಿಯುತ್ತೆ.
ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಂದನ ಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್. ಓಕೆ ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಆ್ಯಂಡ್ ಆಗಲೇ ಒಂದು ಡಿಶ್ ಮಾಡಿದ್ರೆ ಈಗ ಏನು ಮೇಡಮ್? ಈಗ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೇನೆ. ಹೌದಾ? ಓಕೆ, ಇದಕ್ಕೆ ಏನೆಲ್ಲ ಬೇಕು ಮೇಡಮ್? ಇದಕ್ಕೆ ಪಾಲಕ್ ಬೇಕು, ಪನ್ನೀರ್, ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಟ್ಟಿಗೆ ಮಾಡಿದ್ದು, ಓಕೆ, ಮತ್ತೆ ಗ್ರೇಟೆಡ್ ಆನಿಯನ್, ಗ್ರೇಟೆಡ್ ಟೊಮ್ಯಾಟೊ, ಗ್ರೀನ್ ಚಿಲ್ಲೀಸ್ ಅಥವಾ ರೆಡ್ ಚಿಲ್ಲೀಸ್ ಅಂದ್ರೆ ರಾ ಚಿಲ್ಲಿ ಯೂಸ್ ಮಾಡಬೇಕು, ಮತ್ತೆ ಸಾಲ್ಟ್, ಜೀರಾ, ಹಲ್ದಿ, ಉಪ್ಪು ಅಷ್ಟೇ. ಮತ್ತೆ ಎಣ್ಣೆ ಎಷ್ಟು ಬೇಕು. ಸೂಪರ್ ಸೂಪರ್. ಸೊ ಹಾಗಾಗಿ ಇದಕ್ಕೆ ಎಷ್ಟು ಮಿನಿಟ್ಸ್ ಬೇಕಾಗುತ್ತೆ ಮೇಡಮ್? ಈಗ ಎಲ್ಲರೂ ಬಿಸಿ ನೋಡಿ. ಹೌದು, ಇದು ಕುಕಿಂಗ್ ಟೈಮ್ ಒಂದು 5 to 7 minutes. 5 to 7 minutes. ಓಕೆ, ಹೈ ಫ್ಲೇಮ್ ಅಲ್ಲಿ ಇಟ್ರೆ ಬೇಗನೆ ಆಗುತ್ತೆ. ಮತ್ತೆ ಇದು ರೆಡಿ ಮಾಡೋಕ್ಕೂ ಜಾಸ್ತಿ ಹೊತ್ತಿಲ್ಲ. ಮತ್ತೆ ಪಾಲಕನ್ನು ಡೈರೆಕ್ಟ್ ಪೇಸ್ಟ್ ಮಾಡೋದಲ್ಲ, ಬ್ಲಾಂಚ್ ಮಾಡೋದು. ಇದೀಗ ಒನ್ ಟೈಪ್ ಏನು ಮಾಡಿದ್ರಿ? ಪ್ಯೂರಿ. ಅದು ನಾವು ಫಸ್ಟ್ ನೀರ್ ಸರಿ ಬಾಯ್ಲ್ ಮಾಡಬೇಕು, ಮತ್ತೆ ಪಾಲಕ್ ಅನ್ನೋದಕ್ಕೆ ಹಾಕೋದು, ಮತ್ತೆ ನೀರನ್ನು ಆಗ್ಲೇ ಪಾಲಕ್ ತೆಗಿಬೇಕು. ಜಾಸ್ತಿ ಹೊತ್ತು ಇಡಬಾರ್ದು, ಅದರ ನ್ಯೂಟ್ರಿಷನ್ ಎಲ್ಲ. 2 minutes ಕೂಡ ಬೇಡ, ಸೆಕೆಂಡ್ಸಿಗೆ, ಸ್ವಲ್ಪ ಸೆಕೆಂಡ್ಸಿಗೆ ಜಸ್ಟ್ ಹಾಕೋದು. ನೀರ್ ಸರಿ ಬಾಯ್ಲ್ ಆಗ್ಬೇಕು. ಬಾಯ್ಲ್ ಆದ ನಂತರ ಪಾಲಕ್ ಸೊಪ್ಪು ಹಾಕೋದು ಅದಕ್ಕೆ, ಮತ್ತೆ ತೆಗಿಯೋದು. ಆಗ್ಲೇ ತೆಗಿಬೇಕು ಅದನ್ನು. ಮತ್ತೆ ತಣ್ಣಗರಿಸಿ ಅದನ್ನು ಗ್ರೈಂಡ್ ಮಾಡೋದು. ಇದೇ ಪೇಸ್ಟ್. ಸ್ವಲ್ಪ ನೀರ್ ಹಾಕ್ಬೇಕು, ನೀರ್ ಜಾಸ್ತಿ ಹಾಕ್ಬಾರ್ದು, ಯಾಕಂದ್ರೆ ಪಾಲಕಲ್ಲಿ ಕೂಡ ನೀರ್ ಇರುತ್ತೆ. ಮತ್ತೆ ಸಾಲ್ಟ್ ಹಾಕುವಾಗ ಕೂಡ ಜಾಸ್ತಿ ಸಾಲ್ಟ್ ಹಾಕ್ಲಿಕ್ಕೆ ಇಲ್ಲ, ಅದರಲ್ಲಿ ಆಲ್ರೆಡಿ ಇರುತ್ತೆ ಸ್ವಲ್ಪ. ಸೂಪರ್. ಸ್ಟಾರ್ಟಿಂಗ್ ಏನು ಮಾಡಬೇಕು ಮೇಡಮ್ ಈಗ? ಎಸ್ ಮೇಡಮ್, ಈಗ ಆಯಿಲ್ ಹಾಕಬೇಕಾ? ಹೌದು, ಫಸ್ಟ್ ಆಯಿಲ್ ಹಾಕೋದು. ಎಷ್ಟು ಆಯಿಲ್ ಬೇಕು ಮೇಡಮ್? ಸ್ವಲ್ಪ ಒಂದು ಟೀ ಸ್ಪೂನ್. ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಆಯಿಲ್. ಓಕೆ ಓಕೆ. ಸೊ ಹಾಗಾಗಿ ಎಣ್ಣೆ ಜಾಸ್ತಿ ಬೇಡ ಇದೆ? ಎಣ್ಣೆ ಜಾಸ್ತಿ ಬೇಡ. ಮತ್ತೆ ಜೀರಾ. ಎಸ್, ಜೀರಾ. ಇದು ಎಷ್ಟು ಬೇಕಾಗುತ್ತೆ? ಇದು ಸ್ವಲ್ಪ ಒಂದು 2 ಪಿಂಚ್ ಅಷ್ಟೇ. ನೀವು ಕೈಯಲ್ಲೇ ತೆಗೆದು ಹಾಕಬಹುದು, ಇಲ್ಲದ್ರೆ ½ ಟೀ ಸ್ಪೂನ್. ಎಸ್. ಈಗ ಮತ್ತೆ ಇದು ರೆಡ್ ಚಿಲ್ಲಿ ಅಥವಾ ಗ್ರೀನ್ ಚಿಲ್ಲಿ ನೀವು ಹಾಕಬಹುದು. ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಒಂದು 2, 3, 4 ಹಾಕಬಹುದು, ಇಷ್ಟು ಕ್ವಾಂಟಿಟಿಗೆ. ಖಾರ ಇದು ನಾನು ಯಾವ ಚಿಲ್ಲಿ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಪೈಸಿ ಚಿಲ್ಲಿ, ಚಿಕ್ಕದಾದ್ರೂ ತುಂಬಾ ಖಾರ ಇದೆ, ಅದಕ್ಕೆ ಸ್ವಲ್ಪ ಯೂಸ್ ಮಾಡಿದ್ದು. ಮತ್ತೆ ಇದು ಗ್ರೇಟೆಡ್ ಆನಿಯನ್. ಇದು ಸರಿ ಫ್ರೈ ಆಗಬೇಕು. ಆನಿಯನ್ ಬ್ರೌನಿಶ್ ಬೇಕಾ? ಬ್ರೌನಿಶ್ ಇಲ್ಲ 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 ಇಲ್ಲ, ಸ್ವಲ್ಪ ಅದ್ರದ್ದು ರಾನೆಸ್ ಹೋಗ್ಬೇಕಷ್ಟೇ. ಮತ್ತೆ ಟೊಮ್ಯಾಟೊ ಪ್ಯೂರಿ. ಟೊಮ್ಯಾಟೊ ಅಂದ್ರೆ ಇದು ಗ್ರೇಟ್ ಮಾಡಿದ್ದು ನಾನು, ಗೊತ್ತಾಯ್ತಲ್ಲ, ಕೀಸಿದ್ದು. ಅದೇ ರೀತಿಯಾಗಿ ಮಾಡ್ಬೇಕಾಗ್ತದಾ? ಹೌದು. ಅಲ್ಲ, ಕೆಲವರು ಕಟ್ ಮಾಡಿ ಹಾಕ್ತಾರೆ, ಆದ್ರೆ ಅದು ಅಂದ್ರೆ ನಮ್ಗೆ ಪೀಸಸ್ ಅಷ್ಟು ಅದು ಫ್ಲೇವರ್ ಬರಲ್ಲ. ಗ್ರೇಟ್ ಮಾಡಿದ್ದು ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತೆ ನಾವು ಇದು ಕೂಡ ಪ್ಯೂರಿ ಫಾರ್ಮ್ ಅಲ್ಲಿ ಇದೆ ಅಲ್ಲ, ಅದು ಪೀಸಸ್ ಒಳ್ಳೇದಾಗುದಿಲ್ಲ. ಬಟ್ ಈಗಲೂ ಕೂಡ ಓದ್ತಾ ಇದ್ದೀರಾ? ಈಗ ನಾನು ನಾವೆಲ್ಸ್ ಓದೋದು ಆಪ್ ಅಲ್ಲಿ. ಬಟ್ ಹೇಗೆ ಇಂಟ್ರೆಸ್ಟ್ ಬಂತು ನಿಮಗೆ ಅಷ್ಟೊಂದು ಓದಬೇಕು? ನನಗೆ ತುಂಬಾ ಮೊದಲಿಂದಲೂ ಓದೋದಂದ್ರೆ ತುಂಬಾ ಇಷ್ಟ. ನಾವು ಕೂಡ ಲಾಸ್ಟ್ ಅಲ್ಲಿ ಫಸ್ಟ್ ಓದೋದಂದ್ರೆ ತುಂಬಾನೇ ಇಷ್ಟ ಅಲ್ವಾ? ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಅಂದ್ರೆ ಮೊದಲಿಗೆ ಹಾಕಿದ್ರೆ ಅದು ಸ್ವಲ್ಪ ಇದು ಆಗ್ತದೆ, ಬರ್ನ್ ಆಗ್ತದೆ, ಅದಕ್ಕೆ ಮತ್ತೆ ಆನಿಯನ್ ಟೊಮೆಟೊ ಹಾಕಿದ ನಂತರ ಅದನ್ನ ಮಾತ್ರ ಸರಿಯಾಗಿ ಫ್ರೈ ಮಾಡ್ಬೇಕಾಗುತ್ತೆ, ಇಲ್ಲದ್ರೆ ಅದು ರಾ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಹಲ್ದಿ. ಓಕೆ. ಹಲ್ದಿ ಒಂದು ಕ್ವಾರ್ಟರ್ ಟೀ ಸ್ಪೂನ್. ಓಕೆ ಓಕೆ. ಮತ್ತೆ ಪನ್ನೀರ್. ಸ್ವಲ್ಪ ಶೀತ ಇದ್ದವರಿಗೆ ಸ್ವಲ್ಪ ಇದು ಸ್ವಲ್ಪ ಚಿಲ್ಲಿ ಸ್ಮೆಲ್ ಅದ್ರಲ್ಲಿ ಪ್ರಾಬ್ಲಮ್. ಪನ್ನೀರನ್ನು ಬೇರೆ ಫ್ರೈ ಮಾಡಿ ಹಾಕ್ತಾರೆ, ಆದ್ರೆ ನೀವು ಇದ್ರೊಟ್ಟಿಗೆ ಒಳ್ಳೆ, ಅದು ತುಂಬಾ ಜಾಸ್ತಿ ಫ್ರೈ ಆದ್ರೆ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗಾಗಿ ಇದು ಸಾಫ್ಟ್ನೆಸ್ ಇರುತ್ತೆ. ಮತ್ತೆ ಪನ್ನೀರ್ ಮನೆಯಲ್ಲೇ ಮಾಡಿದ್ದು, ಫ್ರೆಶ್ ಪನ್ನೀರ್. ಆಕ್ಚುಲಿ ಮಿಲ್ಕ್ ಬಾಯ್ಲ್ ಮಾಡಬೇಕು, ಮತ್ತೆ ಅದಕ್ಕೆ ಒಂದು ಲೆಮನ್ ಜ್ಯೂಸ್ ಹಾಕೋದು, ಅಂದ್ರೆ ಸರಿ ಬಾಯ್ಲ್ ಆದ ನಂತರ ಮಿಲ್ಕ್, ಮತ್ತೆ ಸ್ವಲ್ಪ ಸಾಲ್ಟ್, 1 pinch ಆಫ್ ಸಾಲ್ಟ್. ಅದಂದ್ರೆ ಪನ್ನೀರ್ನ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಮತ್ತೆ ಅದನ್ನು ಒಂದು ಮಸ್ಲಿನ್ ಕ್ಲಾತ್, ಅದು ಬೇರೆ ಟೈಪ್ ಆಫ್ ಕ್ಲಾತ್ ಸಿಗ್ತದೆ ಅಂಗಡಿಯಲ್ಲಿ, ಮಸ್ಲಿನ್ ಕ್ಲಾತ್ ಅಲ್ಲಿ ಅದನ್ನು ಸ್ಟ್ರೈನ್ ಮಾಡೋದು. ನೀರ್ ಬೇರೆ, ಅದು ಪನ್ನೀರ್ ಬೇರೆ ಆಗುತ್ತೆ. ಮತ್ತೆ ಅದಕ್ಕೆ ಒಂದು ಹೆವಿ ಎಂತಾದ್ರೂ ಲೋಡ್ ಇಡ್ಬೇಕು, ಅದನ್ನು ಟೇಸ್ಟ್ ಮಾಡಿ ಅದೊಂದು ಶೇಪ್ ಬರುತ್ತೆ. ಶಾಪ್ ಅಲ್ಲಿ ಸಿಗುತ್ತೆ.
ಇದು ಶಾಪ್ ಅಲ್ಲಿ ಅವ್ರು ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ತಾರೆ, Okay. ಮತ್ತೆ ಅದು ತುಂಬಾ ದಿನ ಸ್ಟೋರ್ ಮಾಡಿದ್ದು, ಅದೇನ್ ಫ್ರೆಶ್ ಇಲ್ಲ. ಎಸ್ ಎಸ್ ಎಷ್ಟೋ ತಿಂಗಳ ಮೊದಲು ಅದು ಪ್ಯಾಕ್ ಆಗಿ ಬರುತ್ತೆ. ಜಾಸ್ತಿ difference ಅದರಲ್ಲಿ ತುಂಬಾ ಡಿಫ್ರೆನ್ಸ್ ಅಲ್ವಾ? ನೀವು ಇದು ಪನೀರ್ ಮತ್ತೆ ಅದು ಟೇಸ್ಟ್ ಮಾಡಿದ್ರೆ ನಿಮ್ಗೆ ತುಂಬಾನೇ ಡಿಫ್ರೆನ್ಸ್ ಇದೆ. ಅಲ್ವಾ? ಓಕೆ ಗ್ರೇಟ್. ಮತ್ತೆ ನೆಕ್ಸ್ಟ್ ಇದು ಪಾಲಕ್ ಪ್ಯೂರಿ. ಓಕೆ ಇದು ಫುಲ್ ಹೌದು ಹೌದು ಹೌದು. ಓಕೆ ಅಂದ್ರೆ ಪನೀರ್ನದು ಕ್ವಾಂಟಿಟಿ ಅಷ್ಟೇ ಉಂಟು. ಮತ್ತೆ ಲಾಸ್ಟಿಗೆ ಸಾಲ್ಟ್ ಹಾಕೋದು. ಸಾಲ್ಟ್ ಜಾಸ್ತಿ ಹಾಕಬಾರ್ದು, ಯಾಕೆಂದ್ರೆ ಅದು ಪಾಲಕಲ್ಲಿ ಸ್ವಲ್ಪ ಸಾಲ್ಟಿನೆಸ್ ಇರುತ್ತೆ. ಓಕೆ ಮೇಡಮ್, ಈಗ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಬೇಕು. ಓಕೆ ಸ್ವಲ್ಪ ಬೇಯಬೇಕಲ್ವಾ? ಹೌದು, ಸರಿಯಾಗಿ ಬೇಯಬೇಕದು. ಎಸ್. ಸಾಲ್ಟ್ ಸ್ವಲ್ಪನೇ ಹಾಕೋದು, ಸ್ವಲ್ಪ ಜಾಸ್ತಿ ಬೇಡ ಅಲ್ಲ? ಜಾಸ್ತಿ ಬೇಡ. ಅದಕ್ಕಿಂತ ಮುಂಚೆ ನಾವು ಮಿಕ್ಸ್ ಮಾಡುವಾಗ ಸಾಲ್ಟ್ ಹಾಕ್ಲಿಕ್ಕಿದೆಯಾ? ಇಲ್ಲ 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 ಇಲ್ಲ. ಓಕೆ ಓಕೆ. ಸೊ ನೀವು ಹೇಳಿದಾಗ ಇದು ಹೆಲ್ತ್ಗೆ ಹೆಲ್ತ್ ವೈಸ್ ತುಂಬಾ ಒಳ್ಳೇದು. ಪಾಲಕ್ ಎಲ್ಲರಿಗೂ ಗೊತ್ತಿದೆ, ಕಬ್ಬಿಣಾಂಶ ತುಂಬಾ ಜಾಸ್ತಿ ಪಾಲಕಲ್ಲಿ. ಮತ್ತೆ ಪನೀರ್ ಕೂಡ ಹೋಮ್ ಮೇಡ್ ಆದ್ರಿಂದ ಮತ್ತು ಒಳ್ಳೇದು ಆರೋಗ್ಯಕ್ಕೆ. ಸೊ ಹಾಗಾಗಿ ಹೆಲ್ದಿ ಫುಡ್ ಅಲ್ವಾ? ತುಂಬಾನೇ ಹೆಲ್ದಿ. ಹೊರಗೆ ಹೋಗಿ ತಿನ್ನುವ ಬದಲು ಇದು ತುಂಬಾನೇ ಟೇಸ್ಟಿ. ಈವನ್ ಫಾಸ್ಟ್ ಫುಡ್ ಕೂಡ ನಾವು ಮನೆಯಲ್ಲೇ ಮಾಡಿದ್ರೆ ಒಳ್ಳೇದು. ಮನೆಯಲ್ಲಿ ಹೈಜಿನಿಕ್ ಇರುತ್ತೆ ಮತ್ತೆ ಹೆಲ್ದಿಯರ್. ಸೊ ಇದಕ್ಕೆ ಏನ್ ಕಾಂಬಿನೇಷನ್ ಮೇಡಮ್? ಬೇರೆ ಇದ್ರೊಟ್ಟಿಗೆ ಪರಾಟ ತಿನ್ಬಹುದು, ಮತ್ತೆ ಚಪಾತಿ. ಯೂಶುವಲಿ ಮನೆಯಲ್ಲಿ ಚಪಾತಿ ಮಾಡೋದು, ಮತ್ತೆ ರೋಟೀಸ್. ಓಕೆ ಓಕೆ ಓಕೆ. ಇದು ಇದಕ್ಕೆ ಆಗಲ್ಲ, ನಮ್ಮ ರೈಸ್ಗೆ ಇಲ್ಲ ಇಲ್ಲ ಇಲ್ಲ, ಗಂಜಿ ಒಟ್ಟಿಗೆ ತಿನ್ನೋಕೆ ಆಗಲ್ಲ, ಮತ್ತೆ ರೈಸ್ ಜೊತೆ ಇಲ್ಲ. ರೋಟಿ ಐಟಮ್ಸ್ ಬೇಕಾದ್ರೆ ನಾನು ಯಾವ್ದು ಕೂಡ ನೀವು ಕುಲ್ಚಾ ಯಾವ ಜೊತೆ ಕೂಡ ತಿನ್ಬಹುದು. ಓಕೆ. ಇದು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ತುಂಬಾ ಇಷ್ಟ. ನನ್ನ ಮನೆಯಲ್ಲಿ ಎಲ್ಲರದ್ದು ಫೇವರೇಟ್ ಇದು. ಮೇಡಮ್ ಏನ್ ಟ್ಯಾಲೆಂಟ್ಸ್ ಇದೆ ನಿಮ್ಗೆ? ನನಗೆ ಸ್ಕೂಲಲ್ಲಿ ಇರುವಾಗ ನಾನು ಎಲ್ಲ ಆನ್ಯುವಲ್ ಡೇ ಫಂಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಡ್ಯಾನ್ಸ್ ಅಲ್ಲೆಲ್ಲ. ಸ್ಪೆಷಲಿ ತಗೊಳ್ತಾನೆ ಇದ್ರು ನನ್ನನ್ನು ಎವ್ರಿ ಇಯರ್. ಮತ್ತೆ ಏನು ಕಾಲೇಜಲ್ಲಿ ಏನಿಲ್ಲ, ಖಾಲಿ ಓದು ಖಾಲಿ ಓದಿದ್ದು. ಬಟ್ ಈಗ ಏನಾದ್ರೂ ಒಂದು ಮನಸ್ಸಾಗ್ತಿದ್ಯಾ ಡ್ಯಾನ್ಸ್ ಮಾಡ್ಬೇಕು? ಈಗ ಡ್ಯಾನ್ಸ್ ನನ್ನ ಮಗಳ ಜೊತೆ ಮಾಡ್ತೇವೆ. ಅಂದ್ರೆ ಈಗ ಎಲ್ಲ ಎಕ್ಸರ್ಸೈಸ್ ತುಂಬಾ ದಪ್ಪಗಾಗಿದ್ದೇನೆ ಅಂತ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ, ಜುಂಬಾ ಎಲ್ಲ ಸ್ವಲ್ಪ, ಮತ್ತೆ ವರ್ಕ್ಔಟ್ಸ್ ಎಲ್ಲ ಮಾಡ್ತೇನೆ. ನಿಮ್ಗೆ ಈಗ ಮನಸ್ಸಾದ್ರೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾವಿಲ್ಲೆಲ್ಲ ಫುಲ್ ಕ್ಲೀನ್. ಹಾಗೆ ನಾನು ಡ್ಯಾನ್ಸ್ ಅಲ್ಲಿ ಅಷ್ಟು ಒಳ್ಳೇದಿಲ್ಲ. ಇಲ್ಲ, ಸಿಂಗಿಂಗ್ ಸ್ವಲ್ಪ ಇಷ್ಟ ಇದೆ. ಕ್ರಾಫ್ಟ್ಸ್ ಡ್ರಾಯಿಂಗ್ ಅಲ್ಲಿ ತುಂಬಾ ಒಳ್ಳೇದಿದ್ದೇನೆ ನಾನು. ಮತ್ತೆ ರಂಗೋಲಿ ಕಾಂಪಿಟಿಷನ್ ಕೂಡ ನಾನು ವಿನ್ ಆಗಿದೆ ಸ್ಕೂಲಲ್ಲಿ ಇರುವಾಗ. ರಂಗೋಲಿ ಮಾಡೋದ್ರಲ್ಲಿ ಹುಷಾರಿದ್ದೇನೆ. ಮತ್ತೆ ಸಿಂಗಿಂಗ್ ನಾನೇ ಬಾತ್ರೂಮ್ ಸಿಂಗರ್. ಒಂದು ಸಾಂಗ್ ಹೇಳ್ಬೋದಾ? ಒಂದು ಸಾಂಗ್ ಹೇಳ್ಬೋದಾ? ಯಾವ ಸಾಂಗ್ ಹೇಳ್ತೀರಾ? ಹಿಂದಿ ಆಗ್ಬೋದು. ಇದೀಗ ಇದು ರೆಡಿ ಇದೆ ಅಲ್ವಾ? ಓಕೆ. ಸೊ ಒಂದು ಸಾಂಗ್ ಹೇಳಿದ ನಂತರ ನಂಗೆ ಟೆಸ್ಟ್ ಮಾಡಿ ಕೊಡ್ಬೇಕು ಈಗ. ಓಕೆ, ಯಾವ ಸಾಂಗ್ ಹೇಳ್ತೀರಾ? ಲಗ್ ಜಾಗಲೆ ನನ್ನ ಫೇವರೇಟ್. ಅಷ್ಟು ಒಳ್ಳೆ ಸಿಂಗರ್ ಅಲ್ಲ ನಾನು, ಗೊತ್ತಾಯ್ತು ಮೇಡಮ್. ಆದ್ರೂ ನಿಮ್ಮ ವಾಯ್ಸ್ ಟೆಸ್ಟ್ ಮಾಡೋಣ. ಓಕೆ. लग जा गले के फिर ये हंसी रात हो न हो, शायद फिर इस जन्म में मुलाकात हो न हो. लग जा गले से हमको मिली है आज ये घड़ियाँ नसीब से, जी भर के देख लीजिए हमको करीब से, फिर आपके नसीब में ये बात हो न हो, शायद फिर इस जन्म में मुलाकात हो न हो. लग जा गले से. ಸೂಪರ್. ಇದು ಯಾರಿಗೋಸ್ಕರ ನೀವು ಸಾಂಗ್ ಹೇಳಿದ್ ಮೇಡಮ್? ಒಂದು ಯಾರಿಗೋಸ್ಕರ ಆಗಿರ್ಬೋದು ಇದು? ಹಾಗೇನಿಲ್ಲ, ಸ್ಪೆಷಲಿ ಇಲ್ಲ. ಫ್ಯಾಮಿಲಿ ಮೆಂಬರ್ಸ್
ನಿಮ್ಮ ಹಸ್ಬೆಂಡ್ಗೆ ಯಾವುದೋ ಅಲ್ವಾ ಮೈಂಡಲ್ಲಿ ಬಂತು. ಹೌದು. ಓಕೆ ಸೂಪರ್. ನಂಗೆ ನೀವು ಹೇಳಿದಾಗ ಬಾತ್ರೂಮ್ ಸಿಂಗರ್ ಆದ್ರೂ ಕೂಡ ಟ್ಯಾಲೆಂಟ್ ಇದೆಯಲ್ವಾ, ಅದನ್ನ ನಾವು Interest ಇದೆ ಇಂಟ್ರೆಸ್ಟ್ ನನ್ಗೆ ಇದೆ. ಸ್ವಲ್ಪ. ಕರೆಕ್ಟ್ ಸೂಪರ್. ಅಂಡ್ ಮೇಡಮ್ ಈಗ ಆಲ್ರೆಡಿ ಇದು ರೆಡಿ ಆಗಿದೆ ಅಲ್ವಾ? ಓಕೆ, ಸೊ ನೋಡೋಣ. ಎಸ್, ಆಲ್ರೆಡಿ ರೆಡಿ ಅಲ್ಲ ಮೇಡಮ್? ಟೇಸ್ಟ್ ಮಾಡ್ಬೋದು? ಹಾ, ಈಗ ಟೇಸ್ಟ್ ಮಾಡ್ಬೋದು. ಓಕೆ. ಏನಿದು ಮೇಡಮ್ ಇದು? ಪಾಲಕ್ ಪನ್ನೀರ್. ಓಕೆ, ಸೊ ನೀವು ಮನೆಯಲ್ಲೇ ಮಾಡಿರುವಂತದ್ದೇ ಪನ್ನೀರ್ ಎಲ್ಲ? ಹಾ, ಪನ್ನೀರ್ ಎಲ್ಲ ಮನೆಯಲ್ಲೇ ಮಾಡಿ. ಇದಕ್ಕೆ ಪರೋಟ ಎಲ್ಲಿದ್ರೆ? ಹಾ, ಪರಾಟ, ನಾನ್, ರೋಟಿ, ಚಪಾತಿ. ನಾವು ಚಪಾತಿ ಜೊತೆ ಜಾಸ್ತಿ ಆಗಿ ಅಲ್ವಾ? ಓಕೆ, ನಾನು ಟೇಸ್ಟ್ ಮಾಡ್ತೇನೆ. ಓಕೆ, ಎಸ್. ಓಕೆ, ಸೂಪರ್ ಆಗಿದೆ. ಇದಕ್ಕೆ ಚಪಾತಿ ಒಳ್ಳೆ ಜಾಸ್ತಿ ಸೂಟ್ ಆಗುತ್ತೆ. ಹಾ, ಜಾಸ್ತಿ ಈ ಪರೋಟ ಹೌದು. ಈ ಚಪಾತಿ ಒಳ್ಳೆದಾಗುತ್ತೆ ಹಾ, ಅಲ್ವಾ? ಚಪಾತಿ ಜಾಸ್ತಿ ಓಕೆ, ಸೂಪರ್. ಅಂಡ್ ಇದು ನೀವು ಹೇಳಿದಾಗ ಹೆಲ್ದಿ ಫುಡ್. ಸ್ವಲ್ಪ ಹೆಲ್ದಿ ಅಂದ್ರೆ ಯಾವ ತರ, ಯಾವ್ದಕ್ಕೆಲ್ಲ ಯೂಸ್ ಆಗುತ್ತೆ ಮೇಡಮ್? ಅದೇ ಪಾಲಕ್ ಅಂದ್ರೆ ಕಬ್ಬಿನಾಂಶ ಜಾಸ್ತಿ ಇದೆ ಅದರಲ್ಲಿ, ಕಬ್ಬಿಣದ ಅಂಶ. ಮತ್ತೆ ಪನ್ನೀರ್ ಕೂಡ ನಿಮ್ಗೆ ಗೊತ್ತುಂಟು, ಮಿಲ್ಕ್ ಪ್ರಾಡಕ್ಟ್ಸ್, ಅದು ಹೆಲ್ದಿಯೇ, ಮತ್ತೆ ಮನೆಯಲ್ಲಿ ಮಾಡಿದಿಂದಾಗಿ ಹೈಜಿನಿಕ್ ಮತ್ತೆ ಹೆಲ್ದಿ. ಓಕೆ. ಅಂಡ್ ಕೆಲವು ಮಕ್ಕಳಿಗೆ ಗ್ರೀನರಿ ನೋಡುವಾಗ ಸ್ವಲ್ಪ ದೂರ, ಆದ್ರೆ ಇದು ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹೌದು. ಓಕೆ, ಗ್ರೇಟ್. ಸೊ ಏನೆಲ್ಲ ಬೇಕು ಮೇಡಮ್ ಇದಕ್ಕೆ? ಹಾ, ಪಾಲಕ್, ಮತ್ತೆ ಇದು ಹಾಕ್ಲಿಕ್ಕೆ ಎಣ್ಣೆ, ಜೀರಾ, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗ್ರೀನ್ ಚಿಲ್ಲೀಸ್. ಅದು ಎಷ್ಟು ಖಾರ ಬೇಕು ಅದರ ಪ್ರಕಾರ ನೀವು ಯೂಸ್ ಮಾಡಬಹುದು. ಅಂದ್ರೆ 2 ಚಿಲ್ಲೀಸ್, ಜಾಸ್ತಿ ಖಾರ ಬೇಕಾದ್ರೆ 4 ಚಿಲ್ಲೀಸ್ ಹಾಕ್ಬಹುದು. ಜಾಸ್ತಿ ಖಾರ ಇಲ್ಲದ್ದು ಚಿಲ್ಲಿ ಆದ್ರೆ ಹಾಕ್ಬಹುದು. ಮತ್ತೆ ಸಾಲ್ಟ್, ಹಲ್ದಿ, ಮತ್ತೆ ಪನ್ನೀರ್, ಪಾಲಕ್ ಪ್ಯೂರಿ ಬ್ಲಾಂಚ್ ಮಾಡಿ ಮತ್ತೆ ಯೂಸ್ ಮಾಡಬೇಕು. ಓಕೆ, ಸೊ ಇಷ್ಟೆಲ್ಲ ಬೇಕು. ವಿದಿನ್ 15 ಕೂಡ ಬೇಡ. ಇದು ನೀವು ನೋಡಿದ್ರಲ್ಲ, ಒಂದು 5-7 ಮಿನಿಟ್ಸ್ ಕುಕಿಂಗ್ ಟೈಮ್. ಮತ್ತೆ ಇದೆಲ್ಲ ರೆಡಿ ಮಾಡೋಕೆ ಒಂದು 5 ಮಿನಿಟ್ಸ್. ಇದಕ್ಕೆ ಚಪಾತಿ ಸೂಟ್ ಆಗುತ್ತೆ? ಹಾ, ಚಪಾತಿ ಸೂಟ್ ಆಗುತ್ತೆ. ಪರೋಟಕ್ಕಿಂತ ಚಪಾತಿ ಜಾಸ್ತಿ ಒಳ್ಳೇದು. ಓಕೆ, ಸೂಪರ್. ಅಂಡ್ ಇನ್ನು ನೆಕ್ಸ್ಟ್ ಯಾವಾಗ ಬರ್ತೀರಾ ಮೇಡಮ್? ನೆಕ್ಸ್ಟ್ ಬರುವ ಇನ್ನು ಸ್ವಲ್ಪ ನಾನ್ ವೆಜ್. ಓಕೆ, ನಾನ್ ವೆಜ್ ಇಷ್ಟ ನಿಮಗೆ? ಹಾ, ನನಗೆ ತುಂಬಾನೇ ಇಷ್ಟ. ನಾನು ವೆಜಿಟೇರಿಯನ್ ಕೈಂಡ್ ಆಫ್ ಇದಲ್ಲ, ನಂಗೆ ಕೂಡ ಜಾಸ್ತಿಯಾಗಿ ವೆಜ್ ಗಿಂತ ನಾನ್ ವೆಜ್ ಇಷ್ಟ. ಹಾಗಾಗಿ ನಾನು ವೇಟಿಂಗ್ ಅಲ್ಲಿ ಇದ್ದೇನೆ. ಓಕೆ, ಎಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೀವು ಬಂದದಕ್ಕೆ. ಅಂಡ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರಿಗೆ? ಹೇಳುವುದೇನಂದ್ರೆ, ಇದು ಫಾಸ್ಟ್ ಫುಡ್ ಎಲ್ಲ ಮನೆಯಲ್ಲಿ ಈಸಿಲಿ ಮಾಡಬಹುದು, ಮತ್ತೆ ಮೋಸ್ಟ್ ಹೆಲ್ದಿಯರ್ ಮತ್ತೆ ಹೈಜಿನಿಕ್. ಹಾಗಾಗಿ ಮನೆಯಲ್ಲೇ ಮಕ್ಕಳಿಗೆ ಮಾಡಿ ಕೊಟ್ರೆ ಜಾಸ್ತಿ ಒಳ್ಳೇದು. ಹಾ, ಮತ್ತೆ ಎಲ್ಲ ಇದು ಪನ್ನೀರ್ ಐಟಮ್ಸ್ ಎಲ್ಲ ಮನೆಯಲ್ಲೇ ಮಾಡಬಹುದು. ಕಾರ್ಯಕ್ರಮಕ್ಕೆ ಬಂದು ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಇಂಥ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಕೂಡ ನಮಗೆ ಕೂಡ ಖುಷಿ ಆಗ್ತದೆ. ಓಕೆ, ಎಸ್, ನೆಕ್ಸ್ಟ್ ಟೈಮ್ ನೀವು ಬರಲೇಬೇಕು. ಡೆಫಿನೆಟ್ಲಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಸೊ ವೀಕ್ಷಕರೇ ನೀವು ನೋಡಿ ಆಯಿತು, 2 ಡಿಶ್ ಮೇಡಮ್ ಅವ್ರು ಕಳಿಸಿ ಆಯಿತು. ಆ್ಯಂಡ್ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಸ್ಪಂದನ ಅಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ತನಕ ವೆಯ್ಟ್ ಮಾಡಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.